ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸುರೇಶ್ ಬಾಬು ಪರವಾಗಿ ಬಿರುಸಿನ ಮತಯಾಚನೆಯಲ್ಲಿ ತೊಡಗಿದ್ದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಿಮ್ಮನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸುರೇಶ್ ಬಾಬು ನೋವು ತೋಡಿಕೊಂಡಿದ್ದಾರೆ. ದೇವೇಗೌಡರು 90ನೇ ವಯಸ್ಸಿನಲ್ಲಿ 7-8 ಸಭೆ ಮಾಡುತ್ತಿದ್ದೇನೆ. ಏತಕ್ಕೆ, ಯಾರಿಗೋಸ್ಕರ ಗೊತ್ತಾ? ಪ್ರತಿ ಹಳ್ಳಿಗೆ ಶುದ್ಧ ನೀರು ಕೊಡುತ್ತೇವೆ. ರಾಷ್ಟ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ನದಿ, ಉಪನದಿಗಳ ಮಾಹಿತಿ ಕುಮಾರಸ್ವಾಮಿ ಸಂಗ್ರಹ ಮಾಡಿದ್ದಾರೆ ಎಂದರು. ಮುಸ್ಲಿಮರಿಗೆ ರಿಸರ್ವೇಷನ್ ಕೊಟ್ಟಿದ್ದು ಯಾರು? ಈದ್ಗಾ ಮೈದಾನ ಸಮಸ್ಯೆ ಬಗೆಹರಿಸಿದ್ದು ಯಾರು? ಬಿಜೆಪಿ ಹೆಸರೆತ್ತಿ ಮಾತನಾಡಲು ಬಯಸಲ್ಲ. ಬಿಜೆಪಿಯವರು ಹೇಳ್ತಾರೆ ಮೀಸಲಾತಿ ತೆಗೆಯುತ್ತೇವೆ ಅಂತಾರೆ. ಇದಕ್ಕೆ ಕೋರ್ಟ್ ಆತಂಕ ವ್ಯಕ್ತಪಡಿಸಿದೆ ಎಂದರು. ಕುಮಾರಸ್ವಾಮಿ ಅಧಿಕಾರಕ್ಕೆ ಬಂದ ತಕ್ಷಣ ಮುಸ್ಲಿಮರ ಮೀಸಲಾತಿ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವನು ನಾನು. ಮೋದಿ ಮಹಿಳೆಯರಿಗೆ ಶಕ್ತಿ ತುಂಬುತ್ತೇವೆ ಅಂತ ಹೇಳುತ್ತಾರೆ, ಆದರೆ ನುಡಿದಂತೆ ಮೋದಿ ನಡೆಯಲ್ಲ ಎಂದು ಅವರು ಹೇಳಿದರು. ಈಗಾಗಲೇ ಪತ್ರ ಬರೆದಿದ್ದೇನೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸು ಮಾಡುವಂತೆ ಹೇಳಿದ್ದೇನೆ. ಯಾವುದೇ ಒಂದು ಸಮಾಜಕ್ಕೆ ದೇವೇಗೌಡರಿಂದ ಅನ್ಯಾಯವಾಗಿಲ್ಲ ಎಂದರು. ಸ್ತ್ರೀ ಶಕ್ತಿ ಸಂಘದ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದವರು ಕುಮಾರಸ್ವಾಮಿ. ನುಡಿಯುವಂತೆ ನಡೆಯುವ ಮುಖ್ಯಮಂತ್ರಿ ಅದು ಕುಮಾರಸ್ವಾಮಿ. ದೇಶದಲ್ಲಿ ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಅದು ಕುಮಾರಸ್ವಾಮಿ ಎಂದರು. ಮಾಡಿ ಅಂತ ಅಪೇಕ್ಷೆ ಮಾಡಿದ್ರು. ಅವರು ಕರೆದು ನಾನೇ ನೀವು MLC ಆಗಬೇಕು ಅಂತ ಹೇಳಿ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಕರೆಸಿ ಬೆಳಿಗ್ಗೆ ಅರ್ಜಿ ಅಂತ ಹೇಳಿ, ಹೀಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸತಕ್ಕಂಥ ಕಾಲದಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ದೇವೇಗೌಡರಿಂದ ಅನ್ಯಾಯ ಆಗಿಲ್ಲ. ತುಂಬ ವಿಷಯ ಹೇಳ್ಬೋದು. ನಾನು ಹುಡುಗಿರಲ್ಲಿ ಏನು ಭಾಷಣ ಆಯಿತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ, ಅವಶ್ಯಕತೆ ಇಲ್ಲದೆ. ಇವತ್ತು ಯಾವ ಸ್ತ್ರೀ ಶಕ್ತಿ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಅವರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದಂಥ ಯಾವನಾದರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ. ನುಡಿದಂತೆ ನಡೆಯುವ ಒಬ್ಬ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಾದರೂ ಒಬ್ಬರು ಇದ್ರೆ ಅದು ಶ್ರೀಮಾನ್ ಕುಮಾರಸ್ವಾಮಿಯವರು. ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದರು. ಹಾಲು ಭಾಗ್ಯ, ಅಕ್ಕಿ ಭಾಗ್ಯ, ಈ ಎಲ್ಲ ಭಾಗ್ಯಗಳನ್ನು ನೀವು ಮೊದಲು ಪೂರೈಸಿ ಆಮೇಲೆ ನೀವು ಸಾಲ ಮನ್ನಾ ಮಾಡೋದು. ಈ ಮಾತನ್ನು ವ್ಯಂಗ್ಯವಾಗಿ ಕಾಂಗ್ರೆಸ್ನವರು ವಿಧಾನಸಭೆಯಲ್ಲಿ ಕುಮಾರಸ್ವಾಮಿಯವರು ಬಜೆಟ್ ಮಂಡನೆ ಮಾಡುವಾಗ ಏನು ಮಾತನಾಡಿದ್ರು ನಾನು ಜ್ಞಾಪಕಕ್ಕೆ ತರ್ತೇನೆ. ಅದೆಲ್ಲವನ್ನೂ ಲೆಕ್ಕಿಸ್ತೇನೆ. ಇವತ್ತು 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರೆ ಈ ದೇಶದಲ್ಲಿ ಯಾವನಾದರೂ ಮುಖ್ಯಮಂತ್ರಿ ಇದ್ರೆ ಅದು ಶ್ರೀಮಾನ್ ಕುಮಾರಸ್ವಾಮಿಯವರು. ರೈತರಿಗೆ, ಸರ್ಕಾರಿ ನೌಕರರಿಗೆ ಹೇಗೆ ತಿಂಗಳಿಗೆ ಮಾಸಾಸನ ಕೊಡ್ತೀವಿ ಪೆನ್ಷನ್, ಬಿಸಿಲಲ್ಲಿ ಉತ್ತು ಬಿತ್ತಿ ಕರಕಲ ಭೂಮಿಯಲ್ಲಿ ಅವನು ವ್ಯವಸಾಯ ಮಾಡಿ ಜೀವನವನ್ನು ಸಾಗಿಸ್ತಕ್ಕಂಥ ಒಬ್ಬ ರೈತನಿಗೆ ನಾನು ತಿಂಗಳಿಗೆ 5,000 ರೂಪಾಯಿ ಪೆನ್ಷನನ್ನು ಕೊಡ್ತೇನೆ ಅಂತ ಹೇಳಿದಂಥ ನುಡಿದಂಥ ನಡೆಯುವ ಯಾವನಾರು ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಸ್ವಾಮಿಯವರು. ದಯಮಾಡಿ ಯಾವುದೇ ಅಪಪ್ರಚಾರಕ್ಕೆ ಯಾರು ಏನೇ ಹೇಳಿ ತಾವು ಮಾರಬೇಕು. ವಾಲ್ಮೀಕಿ ಸಮಾಜ ರಿಸರ್ವೇಷನ್ ತಂದಿದ್ದು ಯಾರು ಹೇಳಿ, ಸತ್ಯ ಹೇಳಿ. ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ, ಅವರ ಮನೆ ಬಾಗಿಲು ಹೋಗಿ ಈ ಒಂದು ಸಮಾಜ ಬಹಳ ಹಿಂದೆ ಬಿದ್ದಿದೆ, ಅವರು ಹಿಂದುಳಿದವರಿಗೆ ಸೇರಿಸಬೇಕು ಅಂತ ಹೇಳಿ ಆ ಒಂದು ತೀರ್ಮಾನ ಮಾಡಿಸಿದ್ದು ನಿಮ್ಮ ಎದುರು ಇಲ್ಲೇ ಕೂತಿದ್ದೇನೆ. ಇದೇ ರೈತರ ಹೆಸರಲ್ಲಿ ಪಂಜಾಬಲ್ಲಿ
ನನಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿಲ್ಲ. ಆದರೆ ಪಂಜಾಬಿನ ರೈತರು ಅಲ್ಲಿಯ ಒಂದು ವಿಶೇಷವಾದಂಥ ತಳಿ ಒಂದು ಬೆಳೆಗೆ ದೇವೇಗೌಡರು ಹೆಸರನ್ನು ಇಟ್ಟಿದ್ದಾರೆ ಅಂದರೆ ಅದು ರೈತನ ಮಗನಿಗೆ ಕೊಟ್ಟಂತ ಒಂದು ಕೀರ್ತಿ ಸನ್ಮಾನ. ಇವತ್ತು ಪಂಜಾಬಿನ ರೈತರು ಅದು ಭಾರತ ರತ್ನಕ್ಕಿಂತಲೂ ಶ್ರೇಷ್ಠವಾದಂಥ ಒಂದು ಸನ್ಮಾನ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಡ್ಬೇಕು. ದಯಮಾಡಿ ತುಂಬ ವಿಷಯ ಹೇಳ್ತಾ ಹೋಗಿ ನನ್ನ ತಾಯಿಗಳಿಗೆ ವಿನಂತಿ ಮಾಡ್ತೀನಿ, ನಿಮಗೆ ಶಕ್ತಿ ಕೊಟ್ಟಿದ್ದೀವಿ, ಮುಂದೆ ಶಕ್ತಿ ಕೊಡಬೇಕು ಲೋಕಸಭೆಯಲ್ಲಿ ಅನ್ನೋ ನಿರ್ಣಯ ಮಂಡನೆ ಮಾಡಿರ್ತಕ್ಕಂಥ ದೇವೇಗೌಡ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ, ಲೋಕಸಭೆಯಲ್ಲಿ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಪತ್ರ ವ್ಯವಹಾರ ಮಾಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ತುಂಬ ಹೆಚ್ಚು ಮಾತನಾಡಬೇಕು. ಆದರೆ ಬಾಬು ಅವರು ಅವರ ಮನಸ್ಸಿನ ನೋವನ್ನು ಯಾರು ಎಷ್ಟೇ ಪ್ರಯತ್ನ ಮಾಡೋದು, ಯಾರು ಎಷ್ಟೇ ಹಣದ ಆಮಿಷ ತೋರಿಸಿ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಯಾವುದಕ್ಕೂ ಜಗ್ಗದೆ ಬಗ್ಗನೆ ನಾನು ದೇವೇಗೌಡರು ಕುಮಾರಸ್ವಾಮಿಯವರ ಪಕ್ಷದಲ್ಲಿ ಉಳಿತೇನೆ. ಅವರಿಂದ ನಾನು ತುಂಬ ಋಣಿಯಾಗಿದ್ದೇನೆ. ನಾನು ಎಂದೂ ಪಕ್ಷಾಂತರ ಮಾಡಲ್ಲ ಅಂತ ಹೇಳುವಂತಹ ವ್ಯಕ್ತಿ ನಿಮ್ಮ ಮುಂದೆ ಇವತ್ತು ಈ ಚುನಾವಣಾ ಕಣಕ್ಕೆ ನಿಲ್ಲಿಸಿದ್ದೇವೆ. 10ನೇ ತಾರೀಕು ಅನ್ನಪೂರ್ಣೇಶ್ವರಿ ಭಕ್ತರ ಹೊರೆಯನ್ನು ಹೊತ್ತಿರ್ತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿಯ ಗುರುತು ಮರೀಬೇಕು. ದಯಮಾಡಿ ಕೈ ಮುಗಿದು ನಿನ್ನೆ ಪ್ರಾರ್ಥನೆ ಮಾಡ್ತೀನಿ. 26 ವರ್ಷದ ಹಿಂದೆ ಈ ಗ್ರಾಮಕ್ಕೆ ಬಂದಿದ್ದೇನೇನೋ. ಈ ಗ್ರಾಮದಲ್ಲಿ ಕಟ್ಟಿರ್ತಕ್ಕಂಥ ವಿದ್ಯಾಸಂಸ್ಥೆಗಳು ಶಿಥಿಲವಾಗಿದೆ. ನಿಮ್ಮ ಅನುದಾನದಲ್ಲಿ ಹಣವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಕೂಡ ನನ್ನ ಗಮನಕ್ಕೆ ತೆಗೆದುಕೊಂಡಿದ್ದೇನೆ. ನಾನು ಮರ್ತಿಲ್ಲ. ಅದನ್ನ ಕೂಡ ನನ್ನ ರಾಜ್ಯಸಭಾ ಅನುದಾನದಲ್ಲಿ ಸಹಾಯ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅನ್ನೋ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಪುಣ್ಯಾತ್ಮರು ಸ್ವಲ್ಪ ಆರ್ಥಿಕ ಸಹಾಯವನ್ನು ಏನು ಬಾಬು ಅವರಿಗೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಆರ್ಥಿಕ ನೆರವನ್ನು ಕೊಟ್ಟು ನಾವು ಬಾಬು ಅವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿಕೊಡಬೇಕು ಅಂತ ಹೇಳಿ ಸಮಸ್ತ ಜನತೆಯಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ತಲೆಬಾಗಿ ನಮಸ್ಕಾರ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಡಬ್ಬೆ ಬೆಟ್ಟಕ್ಕೆ ನಾವು ಹೋಗೋರಿದ್ದೇವೆ. ಸರ್ವರಿಗೂ ನಮಸ್ಕಾರ. ಮಾತು ಮುಗಿಸ್ಕೊಳ್ತೇವೆ. ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್. ಬಂಧುಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಸಭೆಯಲ್ಲಿ ನೆರೆದಿರ್ತಕ್ಕಂಥ ತಾಯಂದ್ರೆ, ಯುವಕ ಮಿತ್ರರೇ, ಹಿರಿಯರ ಮಾಧ್ಯಮ ಸ್ನೇಹಿತರೆ, ಈ ತಾನೇ ಬಾಬು ಅವರು ಅವರ ಮನಸ್ಸಿನ ನೋವನ್ನು ತೋರ್ಕೊಂಡಿದ್ದಾರೆ. ಅವರು ಹೇಗೆ 27 ವರ್ಷ ಅಥವಾ 22 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಹಳೆ ನೆನಪುಗಳನ್ನು ಪುನಃ ಸ್ಮರಿಸಿಕೊಳ್ಳುವುದರ ಮುಖಂಡ ಅವರ ಮನಸ್ಸಿನ ನೋವು ಪ್ರತಿಯೊಂದು ಹಂತದಲ್ಲೂ ವ್ಯಕ್ತ ಆಗ್ತಾ ಇದೆ. ಇವತ್ತಿನ ಮಾಜಿ ಶಾಸಕರು ಅಹಮದ್ ಅವರು ಕೂಡ ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ.
ಡಬ್ಬೆಗಟ್ಟಕ್ಕೂ ಬರ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ರಾಮಚಂದ್ರೇಂದ್ರ, ನಮ್ಮ ಆಂಜನೇಯ, ಹೀಗೆ ನಜೀರ್, ನಜ್ಮಾಲಿ, ಕುವೇಶ್, ಮಹಾದೇವಪ್ಪ, ಕಲ್ಲೇಶ್, ಪಾವಗಡ, ರಾಜ್ಕುಮಾರ್, ಸುಂದರಹಳ್ಳಿ, ವರ್ಷ, ಹೊನ್ನೂರು, ಶ್ರೀಮತಿ ಲೋಕಲಕ್ಷ್ಮಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್, ಇನ್ನೂ ಅನೇಕ ಜನ ಈ ವೇದಿಕೆಯಲ್ಲಿ ಕುಳಿತಿದ್ದಾರೆ. ಅವರೆಲ್ಲರ ಹೆಸರನ್ನು ನಾನು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಇವತ್ತು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ನೀವು ಅರ್ಥ ಮಾಡಿಕೊಳ್ಳಬೇಕು. ದೇವೇಗೌಡರು ಈ 90ನೇ ವಯಸ್ಸಿನಲ್ಲಿ ಒಂದು ದಿನಕ್ಕೆ 7-8 ಸಭೆಗಳನ್ನು ಮಾಡ್ತೀನಿ. ಯಾಕೆ? ಯಾರಿಗೋಸ್ಕರ? ಇವತ್ತು ಏನು ನಾವೆಲ್ಲರೂ ವಾದ ಮಾಡ್ತೇವೆ, ಕುಡಿಯುವ ನೀರಿಗೆ ಕುಮಾರಣ್ಣವರು ಒಂದು ವಿಶೇಷವಾದ ಕಾರ್ಯಕ್ರಮ, ಪ್ರತಿ ಹಳ್ಳಿಗೆ ಶುದ್ಧ ನೀರನ್ನು ಕೊಡ್ತೇನೆ, ಅದರಲ್ಲೂ ಯಾವುದೇ ರೀತಿಯಾದಂಥ ವಂಚನೆಯ ಮಾತಿಲ್ಲ. ಭದ್ರಾದಿಂದ ನೀರು ತರ್ತಾರೋ, ಹೇಮಾವತಿಯಿಂದ ತರ್ತಾರ, ಅಥವಾ ಬೇರೆ ಜಲಾಶಯಗಳಲ್ಲಿ ತರ್ತಾರ. ಈ ರಾಷ್ಟ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಷ್ಟು ನದಿಗಳು, ಎಷ್ಟು ಉಪನದಿಗಳಿದ್ದಾವೆ, ಈ ಎಲ್ಲ ವಿವರ ಅವರಾಗಲೇ ಸಂಗ್ರಹಣೆ ಮಾಡಿದ್ದಾರೆ. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತಾನೆ, ಯಾವ ಸಮಾಜಕ್ಕೆ ಅನ್ಯಾಯ ಆಗಿದೆ? ಮುಸ್ಲಿಂ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟಿದ್ದಾರೆ, ಈದ್ಗಾ ಮೈದಾನ ಬಗೆಹರಿಸಿದ್ದಾರೆ, ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಹೀಗೆ ಒಂದೊಂದು ಹೇಳ್ತಾ ಹೋಗ್ಬೋದು. ನಾನು ದಯಮಾಡಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅದ್ರ ಹೆಸರೆತ್ತಿನ ಕೂಡ ನಾನು ಮಾತನಾಡಲಿಕ್ಕೆ ಸಿದ್ಧವಿಲ್ಲ. ಅವರ ಬಗ್ಗೆ ಮಾತನಾಡೋದು ಅಪ್ರಕೃತ. ಯಾರು ಈ ಮುಸ್ಲಿಂ ಸಮಾಜಕ್ಕೆ ಮಂಡಲ್ ಕಮಿಷನ್, ಕಾನೂನು ಕಮಿಷನ್, ಒಕ್ಕಲಿಗರು ಹಿಂದುಳಿದವರು ಅಂತ ಹೇಳಿ ಏನು ವರದಿ ಕೊಟ್ಟಿದ್ರು, ಆ ವರದಿಯ ಆಧಾರದ ಮೇಲೆ 4% ಮುಸ್ಲಿಮರಿಗೆ, 4% ಒಕ್ಕಲಿಗರಿಗೆ ಕೊಡೋದ್ರ ಮುಖೇನ ಈ ರಾಜ್ಯದಲ್ಲಿ, ಇಡೀ ಹಿಂದೂಸ್ತಾನದಲ್ಲಿ ಎಲ್ಲೂ ರಿಸರ್ವೇಷನ್ ಕೊಡಲಿಲ್ಲ. ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರಿಸರ್ವೇಷನ್ ಕೊಟ್ಟಿದ್ರೆ ಮೀಸಲಾತಿನ ನಿಮ್ಮ ಮುಂದೆ ಕೂತಿದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಹೇಳಿದರು ಅದನ್ನು ತೆಗಿತೀವಿ ಅಂತ. ಆದರೆ ಕೋರ್ಟ್ ಅದಕ್ಕೆ ಆತಂಕ ಮಾಡಿ, ಅದರಿಂದ ಇವತ್ತು ಕುಮಾರಸ್ವಾಮಿ ಅವರಿಗಾಗಲೇ ಭರವಸೆ ಕೊಟ್ಟಿದ್ದಾರೆ, ನಾನು ಅಧಿಕಾರಕ್ಕೆ ಬಂದ ಮರುಕ್ಷಣದಲ್ಲೇ ಪುನಃ ಮುಸಲ್ಮಾನ್ ಬಂಧುಗಳಿಗೆ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್ನ ನಾನು ವಾಪಸ್ ಕೊಡ್ತೇನೆ ಇನ್ನೂ ಮಾತನ್ನು ಹೇಳಿದ್ದೇನೆ. ಅಷ್ಟೇ ಅಲ್ಲ, ದಯಮಾಡಿ ಅನ್ಯತಾ ಭಾವನೆ ಮಾಡಬೇಡಿ. ನನ್ನ ತಾಯಂದಿರಿ ಸಭೆಯಲ್ಲಿ ಕೂತಿದ್ದೀನಿ. ನೀವತ್ತು ಮಂಡಲ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರ ಪಾಲಿಕೆ, ನಗರಸಭೆ, ನಿಮಗೆ ಈ ಸ್ಥಾನವನ್ನು ಕೊಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದು ಯಾರು? ನಿಮ್ಮ ಮುಂದೆ ಕೂತಿದ್ದೀನಿ.
ಈ ದೇಶದ ಅಂಬೇಡ್ಕರ್ ಅವರು ಬರೆದಂಥ ರಾಜ್ಯಾಂಗ ತಿದ್ದುಪಡಿಗಳನ್ನು ಲೋಕಸಭೆಯಲ್ಲಿ ನನ್ನ ಸಚಿವ ಸಂಪುಟದಲ್ಲಿ ನಾವು ಲೋಕಸಭೆಗೆ ವಿಧಾನಸಭೆಗೆ 33% ರಿಸರ್ವೇಷನ್ ಕೊಡಬೇಕು ಅನ್ನೋ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅದನ್ನು ಮಂಡನೆ ಮಾಡಿದ್ವಿ. ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಆದರೆ ಲೋಕಸಭೆಯಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ಮೋದಿಯವರು. ಇವತ್ತರೆಗೂ ಮಹಿಳೆಯರ ಬಗ್ಗೆ ನಾನು ತುಂಬ ಶಕ್ತಿ ತುಂಬ್ತೀನಿ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ಹೇಳಬೇಕು, ವುಮನ್ ಎಂಪವರ್ಮೆಂಟ್ ಇಸ್ ಮೈ ಫಸ್ಟ್ ಕನ್ಸಿಡರೇಷನ್ ಈ ಮಾತು ಹೇಳ್ತಾರೆ. ಆದರೆ ನುಡಿದಂತೆ ನಡಿಬೇಕಲ್ಲ. ಇವತ್ತರೆಗೂ ಅದರಿಂದ ಇವತ್ತು ನಾನೀಗಾಗಲೇ ಪತ್ರ ಬರೆದಿದ್ದೇನೆ. ನಾವೇನು ಮಾಡ್ತೀವಿ ಅದನ್ನು ಲೋಕಸಭೆಯಲ್ಲಿ ಮೆಜಾರಿಟಿಗೆ ನೀವು ಪಾಸ್ ಮಾಡಿ ಮುಂದಿನ 2024 ಚುನಾವಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಧಾನಸಭೆ ಲೋಕಸಭೆಯಲ್ಲಿ 33% ರಿಸರ್ವೇಷನ್ ನಾವು ಮೀಸಲಾಗಿ ಇಡಬೇಕು ಅಂತ ಹೇಳಿ ನಾನು ಈಗಾಗಲೇ ಪತ್ರ ವ್ಯವಹಾರ ಕೂಡ ಮಾಡಿದ್ದೇನೆ. ಈಗ ತುಂಬ ಹೇಳಬಹುದು. ಈರ್ಗಾ ಮೈದಾನದ ಬಗ್ಗೆ ಇವತ್ತು ವಾಲ್ಮೀಕಿ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ನೀರಾವರಿಯವರನ್ನು MNC ಮಾಡಿದ್ದಾರೆ. ಈಗ ತುಂಬ ವಿಷಯ ಹೇಳ್ತಾ ಹೋಗ್ಬೋದು. ನೀರಾವರಿಯವರು ಒಬ್ಬ ಹಿರಿಯ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ.